ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಮನೆಹಳ್ಳಿ ಗ್ರಾಮದ ರಸ್ತೆ ಸಂಪೂರ್ಣ ಕೆಸರುಮಯಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೆಸರು ಗದ್ದೆಯಂತಾದ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ವಿನೂತನ ರೀತಿಯಲ್ಲಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯತ್ಗೆ ಒಳಪಡುವ ಹೊಸಮನೆಹಳ್ಳಿ ಗ್ರಾಮ ಜನಪ್ರತಿನಿಧಿಗಳ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಕಳೆದ 50 ವರ್ಷದಿಂದ ರಸ್ತೆ ಚರಂಡಿ ಈ ಗ್ರಾಮದ ರಸ್ತೆಯು ಕೆಸರಿನ ಗದ್ದೆಯಂತಾಗಿದ್ದು, ಗ್ರಾಮಸ್ಥರು ರಸ್ತೆಯ ಮಧ್ಯದಲ್ಲಿ ಬಾಳೆಗಿಡ ನೆಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೊಸಮನೆಹಳ್ಳಿ ಗ್ರಾಮದ ಮುಖಂಡ ವೆಂಕಟೇಗೌಡ ಅವರು, ನನಗೀಗ 65 ವರ್ಷವಾಗಿದ್ದು, ನಾನು ಚಿಕ್ಕವನಾಗಿದ್ದಾಗಿನಿಂದಲೂ ಗ್ರಾಮದ ರಸ್ತೆ ಇದೇ ಸ್ಥಿತಿಯಲ್ಲಿದೆ. ಚುನಾವಣೆ ಬಂದಾಗ ಆಶ್ವಾಸನೆ ಕೊಟ್ಟು ಓಟು ಪಡೆದುಕೊಳ್ಳುತ್ತಾರೆ. ಯಾವ ಸರ್ಕಾರ ಬಂದರೂ ರಸ್ತೆಯ ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು 65 ನನಗೆ 55 ಏಜ್ ಆಗಿರ್ಬೋದು. ಈಗ 65 ವಯಸ್ಸಿಂದಲೂ ಯಾವ ಸರ್ಕಾರ ಬರಲಿ, ಯಾವ ಇದೇ ಬರಲಿ, ಯಾವ ಪಕ್ಷ ಬರಲಿ, ನಮ್ಗೆ ಏನೇ ಕೇಳ್ಕೊಂಡ್ರೆ ಬರೀ ಎಲೆಕ್ಷನ್ ಕೊಡಿ, ಓಟ್ ಕೊಡಿ, ನಮಗೆ ಓಟ್ ಕೊಡಿ, ನಾವು ಅದು ಮಾಡಿಕೊಡ್ತೀವಿ ಇದು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಈ ರೋಡ್ ಅಂತೂ ಆಗಿಲ್ಲ. ದಯವಿಟ್ಟು ಇದು ನೋಡಿ, ಇಲ್ಲಿ ಹೋದ್ಸರಿ ಮಾಜಿ ಮೆಂಬರ್ ಪರಮೇಶ್ವರ್ ಅಂತ ನೋಡಿ ಸರ್, ನಾನು ಡ್ರೈನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿಲ್ಲ ಅದು ಪರಿಸ್ಥಿತಿ ಏನಾಗಿದೆ ಅಂತ. ಅದು ಬಿಟ್ಟು ನೋಡಿ ಊರೊಳಗೆ ಹೆಂಗಸರು ಮಕ್ಕಳೆಲ್ಲ ತಿರುಗಾಡ್ಬೇಕು, ಚಪ್ಪಲಿ ಹಾಕಿ ತಿರುಗಾಡ್ಬೇಕು ಸರ್. ಎಲ್ಲ ರಜ್ಜೆ ಇದ್ದು ಕಿತ್ತೋಗಿದೆ ರೋಡೆಲ್ಲ. ದಯವಿಟ್ಟು ಅದನ್ನು ಯಾವ ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಯಾರಾಗಲಿ, ಗ್ರಾಮ ಪಂಚಾಯತ್ ಆಗಲಿ ಗೊತ್ತಿಂದ ಯಾರು ನಮಗೆ ಮಾಡಿಕೊಡ್ತಾ ಇಲ್ಲ. ಇದೇ ವೇಳೆ ಮಾತನಾಡಿದ ಮಂಜೇಗೌಡ ಅವರು, ಸೊಳ್ಳೆ ಹೆಚ್ಚಾಗಿದೆ. ಮೊದಲೇ ಕೊರೋನಾ ಆತಂಕ. 50 ವರ್ಷವಾದರೂ ರಸ್ತೆ ಚರಂಡಿ ಕೆಲಸ ಮಾಡಿಸಿಲ್ಲ. ರಾಜಕಾರಣಿಗಳು ಎಲೆಕ್ಷನ್ ಸಂದರ್ಭ ಭರವಸೆ ಕೊಡ್ತಾರೆ, ನಂತರ ತಿರುಗಿಯೂ ನೋಡುವುದಿಲ್ಲ. ಚರಂಡಿಯಲ್ಲಿ ನೀರು ನಿಂತು ಸೊಳ್ಳೆ ನಿಂತು ರೋಗಗಳು ಬರುತ್ತಿದೆ. ಡೆಂಗ್ಯೂ ಜ್ವರ ಕೂಡ ಬಂದಿದೆ. ಮಳೆಗಾಲ ಬಂದಾಗ ಈ ಕೆಸರಿನೊಳಗಡೆ ಜೀವನ ಮಾಡುವಂತಾಗಿದೆ ಎಂದು ಹೇಳಿದರು. ಸೊಳ್ಳೆ ಎಲ್ಲ ಸಿಕ್ಕಾಪಟ್ಟೆ ಕಚ್ಚುತ್ತಾ ಇದೆ. ನಮಗೆ ಇಲ್ಲಿ ಭಾರಿ ತೊಂದರೆ ಆಗಿದೆ. ಚರಂಡಿ ಎಲ್ಲ ತಿರುಗಾಡಕ್ಕಾಗ್ತಾಯಿಲ್ಲ. ಕಾಯಿಲೆ ಮೊದಲಾಗಿ ಎದುರ್ತಾ ಇದ್ದೀವಿ. ನಮಗೆ ಎಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಅಷ್ಟು ಸಂಜೆ ಜ್ವರ ಎಲ್ಲ ಹತ್ತಿದಾಯ್ತು. ಅಲ್ಲಿ ಪೇಟೆ ಕಡೆಗೆ ಹೋಗೋಕ್ಕಾಗ್ತಾ, ಇದಕ್ಕೂ ಹೋಗ್ತಾಯಿಲ್ಲ. ಇದಕ್ಕೆ ಎದ್ರಿಕೊಂಡು ನಮ್ಮ ಜೀವನ ಹಾಳಾಗೋಗಿದೆ. ಇಲ್ಲಿ ನೋಡ್ರೆ ಇಡೀ ಇಷ್ಟು ವರ್ಷದಿಂದ ನಮಗೊಂದು ಚರಂಡಿ ಆಗಲಿಲ್ಲ, ರೋಡ್ ಆಗಲಿಲ್ಲ. ಭಾರಿ ನರಕ ಅನುಭವಿಸ್ತದೆ. ನಮ್ಗೆ ಏನಾರು ಒಂದು ಒಳ್ಳೇದು ಮಾಡಿಕೊಡಿ ಸರ್. ಈ ಥರ ಭಾರಿ ಹಿಂಸೆ ಆಗಿ ಮಕ್ಕಳು ಮರಿಗೆಲ್ಲ ಜ್ವರ ಬರೋದು, ಭಯಂಕರ ಸೊಳ್ಳೆ, ನೀರು ನಿಂತ್ಕೊಂಡು ಹೋಗಿಲ್ಲ. ಉದ್ದಕ್ಕೂ ಸಿಕ್ಕಾಪಟ್ಟೆ ಯಾವತ್ತು ನೋಡ್ರು ಅವತ್ತು ಮಾಡ್ಕೊಡ್ತೀವಿ, ಇವತ್ತು ಮಾಡ್ಕೊಡ್ತೀವಿ. ಯಾರು ರಾಜಕಾರಣಿಗಳು ಬಂದರೆ ನಿಮಗೆ ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ ಅಂತಾರೆ. ಬಂದಮೇಲೆ ಯಾರು ಮನೆ ಬಡ್ಡಿ ಸತ್ರು ಕೆಟ್ಟು ಅಂತ ಏನು ನೋಡೋಲ್ಲ. ನಾವು ಹೆಂಗೆ ಸರ್ ಜೀವನ ಮಾಡೋದು? ಇಷ್ಟು ದಿವಸ ನಾವು ಈ ಮಳೆಗಾಲ ಬಂತು ಅಂದರೆ ನಮಗೆ ನರಕ. ಸಿಕ್ಕಾಪಟ್ಟೆ ಸೊಳ್ಳೆ, ನೊಣ ಇವೆಲ್ಲ ಬಂದು ಭಾರಿ ಹಿಂಸೆ ಕೊಟ್ಟು ನಮ್ಮ ಜೀವನನೇ ಹಾಳಾಗೋಗಿದೆ. ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಸರ್. ಯಾರು ಬಂದರೂ ನಿಮ್ಗೆ ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಚರಂಡಿ ಮಾಡ್ಕೊಡ್ತೀವಿ, ರೋಡ್ ಮಾಡ್ಕೊಡ್ತೀವಿ ಅಂತ. ನಾನು ಸಣ್ಣ ಹುಡುಗರಿಂದ ಒಂದು 20 ವರ್ಷ ಆಯಿತು. 20 ವರ್ಷದಿಂದಲೂ ಬರೀದೇ ಆಗೋದು ಸರ್. ಫಸ್ಟ್ ಹೆಂಗೆ ಒಂದು ಜಲ್ಲಿ ರೋಡ್ ಇತ್ತು, ಅದೆಲ್ಲ ಮುಚ್ಚಿಕೊಂಡು ರಂಪೆತ್ತೋತು. ಈಗೆಲ್ಲ ನಮಗೆ ನರಕ ಆಗಿ ನಮ್ಮ ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಕೆಸರುಮಯಗೊಂಡ ಈ ರಸ್ತೆಯನ್ನು ಶೀಘ್ರದಲ್ಲೇ ಸರಿಪಡಿಸಬೇಕೆಂದು ಇಲ್ಲಿನ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು 20 ವರ್ಷ ಆಯ್ತು ಅಣ್ಣ ಈ ಮನೆ ಕಟ್ಬಿಟ್ಟು. ಇದೇ ತರ ಗೊಚ್ಚೆ ಹೆಂಗ್ ತಿರ್ಗಾಡೋದು ನಾವು? ಕಾಲೆಲ್ಲ ಕೆಸರು, ಒಂದಿಷ್ಟುದ್ದ ಗುಂಡಿ ಗೊಸರು, ಬೈಕು ಓಡಾಡಕ್ಕಾಗಲ್ಲ, ಏನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಒಂದು ವಾರ 15 ದಿನದಿಂದ ಓಡಾಡ್ತಾರೆ. ಆಮೇಲೆ ಓಟ್ ಹಾಕಿಯಮ್ಮ ರೋಡ್ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ. ಓಟ್ ಹಾಕಿದ್ಮೇಲೆ ಅವರು ಈ ಕಡೆಗೆ ತಲೆನೋವಾಗಿ ಮಲಗಲ್ಲ. ಮತ್ತೆ 5 ವರ್ಷ ಆದ್ಮೇಲೆ ಇನ್ನೊಬ್ರು ಬರ್ತಾರೆ, ಅದೇ ಕೆಲಸ. ಅದೇ ಥರ ಆಗೋಗಿದೆ ಅಣ್ಣ. ಈ ಥರಕ್ಕಾದ್ರೆ ಹೆಂಗೆ ನಾವು ಹಂಗಾರೆ ಯಾವ ಊರಲ್ಲೂ ಈ ಥರ ಇಲ್ಲ, ನಮ್ಮೂರಲ್ಲಿ ಮಾತ್ರ ಈ ಥರ ರೋಡು. ಎಲ್ಲ ಕಡೆ ಸಿಮೆಂಟ್ ರೋಡ್ ಆಗಿದೆ. ನಮ್ಮೂರಲ್ಲೇ ಈ ತರ ಗೊಚ್ಚೆ. ಒಂದು ಬೈಕ್ ಬರೋಕ್ಕಾಗಲ್ಲ, ಒಂದು ಏನೂ ಆಗಲ್ಲ, ನಡೆದು ಬರೋಕ್ಕೆ ಆಗಲ್ಲ. ಇಲ್ಲ ಮೇಲೆ ಓಡಾಡ್ತೀವಿ, ಮೇಲೆ ಬರ್ತೀವಿ. ಮೇಗಲ್ ರೋಡಿಂದ ಇಲ್ಲಿ ಮನೆ ಹಿಂದ್ಗಡೆ ಇಳ್ಕೊಳ್ಳೋದು, ಇಲ್ಲಿಗೆ ಬರೋದು. ಈ ಗೊಚ್ಚಲು ಓಡಾಡಾರ ಯಾರು ಅಂತವ. ಈ ಥರಕ್ಕಾದ್ರೆ ಹೆಂಗೆ? ನಮ್ಮ ಹೊಸಮನಹಳ್ಳಿ ಊರಂತ ಇದು ರೋಡ್ ಯಾವ ಊರಲ್ಲೂ ಈ ಥರ ಇಲ್ಲ. ಯೋಗೇಶ್ ಬಿಜೆ, ವಿ4 ನ್ಯೂಸ್, ಹಾಸನ.